ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಜೈ ಹಿಂದ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಅದೆಷ್ಟೋ ಕೆಚ್ಚೆದೆಯ ವೀರರು, ರಾಷ್ಟ್ರಪ್ರೇಮಿಗಳು ಹಾಗೂ ಹೋರಾಟಗಾರರು ಕಂಡ ಕನಸು ನನಸಾದಂಥ ದಿನ ಇವತ್ತು. ಅದೆಷ್ಟೋ ವೀರರು ತಮ್ಮ ಜೀವವನ್ನು ಕಳ್ಕೊಂಡಿರುವಂಥದ್ದು, ರಕ್ತವನ್ನು ಹರಿಸಿರುವಂತಹ ಈ ವಿಶೇಷ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂಚಿಕೆ ಜೈ ಹಿಂದ್ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅಂದರೆ ದೆಹಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಮೈ ಭಾರತ್ನ ಯುವ ರಾಯಭಾರಿಯಾಗಿ ಆಯ್ಕೆಯಾಗಿರುವಂತಹ ಶ್ರೀಕಾಂತ್ ಪೂಜಾರಿ ಬಿರಾವ್ ಅವರು ನಮ್ಮ ಜೊತೆ ಇಂದಿನ ಜೈ ಹಿಂದ್ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಈಗ ಸರ್, ನೀವು ದಕ್ಷಿಣ ಕನ್ನಡದಿಂದ ಪ್ರಪ್ರಥಮವಾಗಿ ಅಂದರೆ ಒಬ್ಬರೇ ಈ ರಾಯಭಾರಿಯಾಗಿ ಮೈ ಭಾರತ್ನ ಯುವ ರಾಯಭಾರಿಯಾಗಿ ಆಯ್ಕೆ ಆಗಿರುವಂಥದ್ದು. ಕರ್ನಾಟಕದಿಂದ ಇಬ್ಬರು, ದಕ್ಷಿಣ ಕನ್ನಡದಿಂದ ನೀವು ಒಬ್ಬರು. ಎಷ್ಟು ಖುಷಿ ಇದೆ? ಬಹಳ ಖುಷಿ ಇದೆ. ಯಾಕಂದರೆ ನಾವು ಹಳೆದ ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ. ಆ ಕೆಲಸ ಮಾಡಿದ್ದಕ್ಕೆ ಒಂದು ಕೇಂದ್ರ ಸರ್ಕಾರ ನಮ್ಮನ್ನು ಗುರುತಿಸಿಬಿಟ್ಟು ಕರ್ನಾಟಕದಿಂದ ಒಂದು ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದು ನಮಗೆ ಬಹಳ ಖುಷಿ ಇದೆ. ಮತ್ತು ಇದಕ್ಕೊಂದು ನಮಗೊಂದು ಅವಕಾಶ ಸಿಕ್ಕಂತಾಗಿದೆ. ಯಾಕಂದರೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ರಾಯಭಾರಿಯಾಗಿ, ಅದು ಕೂಡ ವಿಶೇಷ ಅತಿಥಿಯಾಗಿ ನಾವು ಭಾಗವಹಿಸುವಂಥದ್ದು ಬಹಳ ಸಂತೋಷ ಮತ್ತು ಹೆಮ್ಮೆ ಕೂಡ. ಈಗ ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾವಾಗ ಗೊತ್ತಾಯ್ತು? ಆ ಕ್ಷಣ ಹೇಗಿತ್ತು ಅಂತ? ನನಗೆ ಒಂದು ತಿಂಗಳ ಹಿಂದೆ ನಮ್ಮ ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಅಧಿಕಾರಿ ಫೋನ್ ಮಾಡಿದರು. ನಿಮ್ಮ ಪ್ರೊಫೈಲನ್ನು ನಾವು ಕೇಂದ್ರ ಸರ್ಕಾರ ಕಳಿಸ್ಕೊಡ್ತಾ ಇದ್ದೀವಿ, ಮೈ ಭಾರತ್ ಪ್ರೊಫೈಲ್ ಅಂತಂದಿದೆ, ಆ ಪ್ರೊಫೈಲನ್ನು ಕಳಿಸ್ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದರು. ಏನು ಎಂತ ಅಂತ ನನಗೇನು, ಓಕೆ ಕಳಿಸ್ಕೊಡಿ ಅಂತ ನಾನು ಹೇಳಿದೆ. ಒಂದು ದಿವಸ ನನಗೆ ಅವರು ಇತ್ತೀಚೆಗೆ ಫೋನ್ ಮಾಡಿದರು, ನೀವು ಮೈ ಭಾರತಿನ ಈ ಸಲದ ಇಂಡಿಪೆಂಡೆನ್ಸ್ ಡೇಗೆ ಯುವ ರಾಯಭಾರಿಯಾಗಿ ಕರ್ನಾಟಕದಿಂದ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದರು. ಆ ಕ್ಷಣ ನಾನೊಂದು ಏನೋ ಒಂಥರ ಸ್ವಲ್ಪ ಬ್ಯುಸಿ ಇದ್ದೆ, ಕೆಲಸದಲ್ಲಿ ಬ್ಯುಸಿ ಇದ್ದರಿಂದ ನಾನು ಮತ್ತೆ ನಿಮಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಅಂದೆ. ಅಷ್ಟು ಬೇಗ ಪತ್ರಿಕೆಯಲ್ಲೆಲ್ಲ ಪ್ರಕಟ ಆಗಿತ್ತು. ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋನ್ ಮಾಡಿದರು, ಈ ಥರ ನಿನ್ನ ಹೆಸರು ಪೇಪರಲ್ಲಿ ಬರ್ತಾ ಇದೆ, ಏನು ಅಂತ ಒಂದಿಷ್ಟು ಕೇಳಿದಾಗ ನಾನು ನೋಡಿದಾಗ ಮತ್ತೆ ನನಗೆ ಗೊತ್ತಾಯಿತು, ಈ ಥರ ನಾನು ಆಗ ಕನ್ಫರ್ಮ್ ಆಯಿತು ನನಗೆ. ಇದರಿಂದ ನನಗೆ ಭಾಳ ಖುಷಿ ಆಯಿತು. ಒಂದು ದೇಶದ ಒಂದು ಇಂಡಿಪೆಂಡೆನ್ಸ್ ಡೇಗೆ ಅಂಥ ಅವಕಾಶ ಯಾರಿಗೆ ಸಿಗಲ್ಲ. ಭಾಳಷ್ಟು ಜನ ಕಾಯ್ತಾ ಇದ್ರು. ಆದರೆ ನಮ್ಮ ಒಂದು ಪ್ರೊಫೈಲನ್ನು ನೋಡಿಬಿಟ್ಟು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರೋದು ನನಗೆ ಬಹಳ ಸಂತೋಷ ತಂದಿದೆ. ಸರ್, ಪ್ರಥಮ ಬಾರಿಗೆ ಜಿಲ್ಲೆಯಿಂದ ನೀವು ಆಯ್ಕೆ ಆಗಿರುವ? ಹೌದು, ಈವರೆಗೆ ಯಾರು ಕೂಡ ಜಿಲ್ಲೆಯಿಂದ ಯುವ ರಾಯಭಾರಿಯಾಗಿ ಹೋಗಿಲ್ಲ. ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಇದೊಂದು ಒಳೆದಿರುವಂಥದ್ದು. ಬೇರೆ ಬೇರೆ ಜಿಲ್ಲೆಯಿಂದ ಪ್ರತಿ ವರ್ಷ ಒಂದು 4-5 ವರ್ಷದಿಂದ ಆರಂಭ ಮಾಡಿದ್ದಾರೆ ಇದನ್ನು. ಇದೊಂದು ರೆಕಾರ್ಡ್ ಕೂಡ. ಪ್ರಥಮ ಬಾರಿ ನಾನು ಜಿಲ್ಲೆಯಿಂದ ರೆಪ್ರೆಸೆಂಟ್ ಮಾಡ್ತಿರೋದು. ಸರ್, ಇದು ಈ ಆಯ್ಕೆ ಪ್ರಕ್ರಿಯೆ ಹೇಗೆ ಆಯ್ಕೆ ಆಗ್ತದೆ? ಈ ಮೈ ಭಾರತ್ ಪೋರ್ಟಲ್ ಅಂದ್ರೆ ಏನು? ಯಾವ ರೀತಿ ಈಗ ಮುಂದಿನ ಒಂದು ಪೀಳಿಗೆ ಅಥವಾ ಯುವ ಜನರು ನಾವು ಕೂಡ ಅದಕ್ಕೆ ಆಯ್ಕೆ ಆಗಬೇಕು ಅಂತ ಇರುವವರಿಗೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಇರ್ತದೆ ಅಂತ? ಈ ಭಾರತ ಸರ್ಕಾರದ ಒಂದು ಮಿನಿಸ್ಟ್ರಿ ಇದೆ, ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ ಅಂತ. ಈ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ ಅಂದ್ರಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆ ಜಾರಿ ತಂದಿದೆ, ಎಸ್ಪೆಷಲಿ ಯುವ ಜನರಿಗೋಸ್ಕರ, ಮೈ ಭಾರತ್ ಪೋರ್ಟಲ್ ಅಂತ. ಈ ಮೈ ಭಾರತ್ ಪೋರ್ಟಲಲ್ಲಿ ಯುವಕರು ಎಲ್ಲಾದರೂ ಅವರು ರಿಜಿಸ್ಟರ್ ಆಗಿಬಿಟ್ರೆ ಅವರೆಲ್ಲ ಬಯೋಡಾಟಾ ಆಗಿರ್ಬೋದು, ಅವರ ಅಚೀವ್ಮೆಂಟ್ ಆಗಿರೋ ಅಲ್ಲಿ ಆಡ್ ಮಾಡುವ ಜೊತೆಗೆ ನಮಗೇನಾದರೂ ಉದ್ಯೋಗ ಬೇಕಿದ್ರೆ ಕೂಡ ಅಲ್ಲಿ ಬೇರೆ ಬೇರೆ ಕಂಪನಿಗಳನ್ನು ಟ್ಯಾಗ್ ಮಾಡಿ ಕೊಡ್ತಾರೆ. ಈ ಮೈ ಭಾರತ್ ಪ್ರೊಫೈಲಲ್ಲಿ ಆಲ್ರೆಡಿ ನಾನು ಅದನ್ನೊಂದು ನನ್ನ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದ್ದೆ. ಈ ಕ್ರಿಯೇಟ್ ಮಾಡಿರೋದ್ರಲ್ಲಿ ಯಾರ್ದೆಲ್ಲ ಪ್ರೊಫೈಲ್ ನಾವು ಕಳಿಸ್ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ, ಯಾರ ಪ್ರೊಫೈಲ್ ಸ್ವಲ್ಪ ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ ಅವರನ್ನು ಇಲ್ಲಿ ಆಯ್ಕೆ ಮಾಡುವಂಥ ಕೆಲಸಗಳಾಗುತ್ತೆ. ಅಂದ್ರೆ ಆ ಪೋರ್ಟಲ್ ಅಲ್ಲಿ ನಾವು ರಿಜಿಸ್ಟರ್ ಆದ್ರೆ ಸಾಕು, ಮತ್ತೆ ನಮ್ಮ ಕೆಲಸಗಳನ್ನ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಅದೇ ಅಲ್ಲಿ ಅದರಷ್ಟಕ್ಕೆ ಸೆಲೆಕ್ಟ್ ಆಗ್ತದೆ, ಅವರೇ ಸೆಲೆಕ್ಟ್ ಮಾಡ್ತಾರೆ. ನಾವು ಅದಕ್ಕೆ ಏನು ಇದು ಮಾಡ್ಲಿಕ್ಕಿಲ್ಲ, ಅವರೇ ಸೆಲೆಕ್ಟ್ ಮಾಡಿ ಲಿಸ್ಟ್ ಫೈನಲ್ ಮಾಡ್ತಾರೆ. ಓವರ್ ಆಲ್ ಇಂಡಿಯಾದಿಂದ 40 ಜನರನ್ನು ಆಯ್ಕೆ ಮಾಡ್ತಾರೆ ಅಷ್ಟೇ. ನಮ್ಮ ಕೆಲಸ ಮತ್ತೆ ಸಾಧನೆಯಿಂದ ನೋಡ್ಬಿಟ್ಟು ಮಾಡುವಂಥದ್ದು. ಸರ್, ಅದೇ ರೀತಿ ನೀವು ಒಂದು 500 ಪ್ರೋಗ್ರಾಮ್ಗಳನ್ನ ಮಾಡಿ ಅಥವಾ ಒಂದು 90,000 ಯುವ ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ತರಬೇತಿಗಳನ್ನು ನೀಡ್ತಾ ಬರ್ತಿದ್ದೀರಾ. ಇದರ ಅನುಭವ? ನಾನು ಕಳೆದ 5 ವರ್ಷಗಳಿಂದ ನಾನು ನನ್ನ ಪದವಿ ಮುಗಿಸಿಬಿಟ್ಟು ನಾನು ನೇರವಾಗಿ ತರಬೇತಿ ಕೊಡುವಂಥದ್ದು, ಒಂದಿಷ್ಟು ಜನರನ್ನು, ಯುವಕರನ್ನು ತಯಾರು ಮಾಡಬೇಕೆಂಬ ನಿಟ್ಟಿನಲ್ಲಿ ನಾನು ಈ ಫೀಲ್ಡಿಗೆ ಬಂದುಬಿಟ್ಟೆ. ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಇದು, ಸ್ವಲ್ಪ ಕಷ್ಟ ಇದೆ ಕೆಲಸ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ನನ್ನ ಮುಖ್ಯ ಉದ್ದೇಶ ಇರುವಂಥದ್ದು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು. ಆ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು
ಅವರು ಕೂಡ ಒಂದು ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು, ಅವರು ಕೂಡ ಒಳ್ಳೆಯ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಂಡು ಚೆನ್ನಾಗಿರುವಂತಹ ಒಂದು ಲೈಫನ್ನು ಲೀಡ್ ಮಾಡಬೇಕು ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಒಂದಿಷ್ಟು ಟಾಪಿಕ್ಸ್ ಇದೆ ನಮ್ಮಲ್ಲಿ. ಜೀವನ ಕೌಶಲ್ಯ ಇದೆ, ಕೆರಿಯರ್ ಗೈಡೆನ್ಸ್ ಇದೆ, ಮತ್ತು ನಾಯಕತ್ವ ತರಬೇತಿ ಇದೆ. ಉದ್ಯೋಗ ಮಾಡುವವರಿಗೆ ನಾವು ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಮಾಡ್ತೀವಿ. ನಾವೇನು ಮಾಡ್ತೀವಿ, ಒಂದು ವರ್ಷದಲ್ಲಿ ಯಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ, ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವೆಲ್ಲ ಡಿಗ್ರಿ ಕಾಲೇಜುಗಳಿದೆ ಆ ಡಿಗ್ರಿ ಕಾಲೇಜುಗೆಲ್ಲ ಹೋಗ್ಬಿಟ್ಟು ನಾವು ಅಲ್ಲಿಯ ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಮಾಡ್ತೀವಿ. ಇವಾಗ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗುವಂಥವ್ರು ಬಹಳ ಕಡಿಮೆ. ಒಂದಿಷ್ಟು ಬೇರೆ ಬೇರೆ ಉದ್ಯೋಗವನ್ನು ಮಾಡ್ತಾರೆ. ಸರ್ಕಾರಿ ಉದ್ಯೋಗಕ್ಕೆ ಒಂದಿಷ್ಟು ಜನ ಹೋಗಬೇಕೆಂಬ ನಿಟ್ಟಿನಲ್ಲಿ ನಾನು ಪ್ರತಿ ಕಾಲೇಜಲ್ಲಿ ಹೋಗ್ಬಿಟ್ಟು ಅವರಿಗೆ ಕೇಂದ್ರ ಸರ್ಕಾರದ ಉದ್ಯೋಗಗಳಾದಿದೆ, ರಾಜ್ಯ ಸರ್ಕಾರ ಉದ್ಯೋಗಗಳಾದಿದೆ ಎಲ್ಲ ಡೀಟೇಲ್ ಆಗಿ ಹೇಳಿಬಿಟ್ಟು ಒಂದಿಷ್ಟು ಅವರಿಗೆ ಯಾವ ಥರದನ್ನು ತಯಾರು ಮಾಡಬೇಕು ಅಂತ ಅಲ್ಲಿ ಅದನ್ನು ಕೂಡ ತಯಾರು ಮಾಡಿಬಿಟ್ಟು ಒಂದಿಷ್ಟು ಜನ ಸರ್ಕಾರಿ ಜಾಬಕ್ಕೆ ಸೇರಿದ್ದಾರೆ ಕೂಡ. ಒಂದು ತರಬೇತಿ ಎಕ್ಸಾಮ್ ಬರೆದು SSC UPSC KPSC ಎಲ್ಲ ಎಕ್ಸಾಮ್ ಬರೆದು ಈಗಲೂ ಕೂಡ ಒಂದಿಷ್ಟು ಜನ ಎಲ್ಲ ಕಾಲೇಜಲ್ಲಿ ತಯಾರು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯಾರಿಗೆಲ್ಲ ಉದ್ಯಮವನ್ನು ಮಾಡಬೇಕು ಅಂತ ಆಸೆ ಇದೆ, ನಾನು ಒಂದು ಎಂಟ್ರಪ್ರಿನರ್ ಆಗಬೇಕು ಅಂತ ಆಸೆ ಇದೆ, ಅಂಥವ್ರಿಗೆ ಕೂಡ ನಾವು ಕಾಲೇಜ್ ಲೆವೆಲಲ್ಲಿ ಒಂದು 5 days ಟ್ರೈನಿಂಗ್ ಮಾಡ್ತೀವಿ. ಅವರಿಗೆ ಡಿಟೇಲ್ ಆಗಿ ಯಾವ ಥರ ಉದ್ಯಮವನ್ನು ಮಾಡಬೇಕು ಇದೆಲ್ಲ ಕೂಡ ಫ್ರೀ ಆಗಿರುತ್ತೆ, ಯಾವುದೇ ಪೇ ಇಲ್ಲ. ಮಕ್ಕಳಿಗೆ ಉಚಿತವಾಗಿ ನಾವು 5 days 6 days ಎಲ್ಲ ಟ್ರೈನಿಂಗ್. ನೀವು ಆ ಜಾಗಕ್ಕೆ ಹೋಗಿ ಟ್ರೈನಿಂಗ್? ನಾನೇ ಆ ಜಾಗಕ್ಕೆ ಹೋಗಿ ಟ್ರೈನಿಂಗ್ ಮಾಡೋದು. ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಅವರಿಗೆ ಫುಲ್ ಆಕ್ಟಿವ್ ಆಗಿ ಆಕ್ಟಿವಿಟಿ ಬೇಸಲ್ಲಿ ಯಾವುದೇ ಭಾಷಣ ಮಾಡೋದಿಲ್ಲ, ಆ ಒಂದು ಆಕ್ಟಿವಿಟಿ ಬೇಸಿನ ಮೇಲೆ ನಾವು ತರಬೇತಿಯನ್ನು ಕೊಡ್ತೀವಿ. ಈವರೆಗೆ ನಾನು ಸುಮಾರು ಹೈಸ್ಕೂಲು, PUC, ಡಿಗ್ರಿ ಮತ್ತು ಎಸ್ಪೆಷಲಿ ನಮ್ಮ ಯುವಕ ಮಂಡಳಗಳು, ಯುವತಿ ಮಂಡಲ ಇಲ್ಲಿ ಕೂಡ ಹೋಗ್ಬಿಟ್ಟು ನಾನು ಹೇಳಿದ ಅಲ್ಲಿಗೆ ಯುವಕ ಮಂಡಲ ಏನಿದೆ ಆ ಯುವಕ ಮಂಡಲದಲ್ಲಿರುವಂಥ ಸದಸ್ಯರಿಗೆ ಹೋಗ್ಬಿಟ್ಟು ನಾವು ಆದಿತ್ಯವಾರ ದಿವಸ ಅವ್ರು ಸಿಗುವಂಥದ್ದು ಆದಿತ್ಯವಾರ, ಯಾಕಂದರೆ ಅವರು ಕೂಲಿ ಕೆಲಸ ಬೇರೆ ಬೇರೆ ಕೆಲಸಕ್ಕೆ ಹೋಗೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಒಂದಿಷ್ಟು ತರಬೇತಿಯನ್ನು ಆಯೋಜನೆ ಮಾಡುವಂಥದ್ದು. ಅವರಿಗೆ ಕೂಡ ಜೀವನ ಕೌಶಲ್ಯ ಆಗಿರ್ಬೋದು, ಅವರಿಗೆ ಕೂಡ ಒಂದಿಷ್ಟು ಅವರ ಸಂಘಟನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಯಾವ ಥರದ ಸ್ಕಿಲ್ಲನ್ನು ಅವ್ರು ಬೆಳೆಸ್ಕೊಳ್ಬೇಕಂದು ಈ ಥರ ತರಬೇತಿಯನ್ನು ಮಾಡ್ತಿದ್ವಿ. ಓವರಾಲ್ ಇಷ್ಟರವರೆಗೆ ಸರಿಸುಮಾರು 4-5 ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ನಾನು ಹೋಗಿ ಮಾಡಿದ್ದೀನಿ. ನಾನು ಬೆಂಗಳೂರಲ್ಲಿ ಮಾಡಿದ್ದೀನಿ, ರಾಯಚೂರು, ಉಡುಪಿ, ಚಿಕ್ಕಮಗಳೂರು ಈ ಕಡೆ ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ಅಲ್ಲಿಯ ಕಾಲೇಜಿನವರು ಕರೆದುಬಿಟ್ಟು ಒಂದಿಷ್ಟು ತರಗತಿಗಳನ್ನು ಮಾಡಿದ್ದೀನಿ. ಇಷ್ಟರವರೆಗೆ 500 ಪ್ರೋಗ್ರಾಮ್ ದಾಟಿಬಿಟ್ಟಿದೆ. ಕೆಲವೊಂದು ಸಲ ನಾವು ಬೇರೆ ಬೇರೆ ಅರಿವು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ. ಈಗ ಕಾಲೇಜಿನ ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು, ಮತ್ತು ದುಶ್ಚಟಗಳು ಯಾವುದಿದೆ, ಈ ಮಾದಕ ವ್ಯಸನಗಳಾಗಿರ್ಬೋದು, ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು, ಸುರಕ್ಷತೆ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ಬೇರೆ ಬೇರೆ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸುಮಾರು ಇದುವರೆಗೆ ಒಂದು 500 ಪ್ರೋಗ್ರಾಮ್ಗಳಾಯಿತು, ಜಾಸ್ತಿ ಆಗಿಬಿಡ್ತು. ಒಂದು 90,000 ಯೂತ್ಸಿಗೆ ನಾವು ಅಂದರೆ ಇದಕ್ಕೆಲ್ಲ ಸ್ಫೂರ್ತಿ ಏನು? ಈಗ ಕೆಲವೊಂದ್ಸಲ ನಮಗೆ ಆ ಚಾನ್ಸ್ ಸಿಕ್ಕಿಲ್ಲ, ಯಾರು ನಮ್ಮನ್ನು ಗೈಡ್ ಮಾಡಲಿಲ್ಲ, ಅಥವಾ ನಮಗೂ ಗೌರ್ಮೆಂಟ್ ಜಾಬಿಗೆ ಹೋಗಬೇಕಿತ್ತು ಆದರೆ ಏನೋ ಸಪೋರ್ಟ್ ಸಿಕ್ಕಿಲ್ಲ, ಹಾಗಾಗಿ ನಮ್ಗೆ ಆಗಿಲ್ಲ, ಸೊ ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತನಾ ಅಥವಾ ಯಾವ ಉದ್ದೇಶದಿಂದ? ಹೌದು, ಖಂಡಿತ. ಯಾಕಂದರೆ ನಾನು 10th ಮುಗಿಸ್ಬಿಟ್ಟು ನನಗೊಂದು ಅವಾಗ ಯಾರು ಕೂಡ ಗೈಡ್ ಮಾಡೋರು ಇರಲಿಲ್ಲ. ನೀನು ಏನು ಆಗಬೇಕು ಅಂತಿದ್ದೆ ಕೇಳೋರು ಇರಲಿಲ್ಲ. ನೀನು ಯಾವ ಗೋಲಿಗೋಸ್ಕರ ಯಾವ ಎಜುಕೇಷನ್ ಮಾಡಬೇಕು ಅಂತ ಹೇಳೋರು ಇರಲಿಲ್ಲ. ನಾನೇನು ಮಾಡಿದೆ, PUCಯಲ್ಲಿ ನಾನು ಕಾಮರ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೆ. ನನಗೆ ಕಾಮರ್ಸಿಗೂ ನನಗೆ ಅಷ್ಟೊಂದು ಪಾಸ್ ಆಗ್ತಿದ್ದೆ ಹೊರತು ನನಗೆ ಅದರ ಮೇಲೆ ಆಸಕ್ತಿ ಇರಲಿಲ್ಲ. ನನಗೆ ಆ ನಂತರ PUC ಆದ ನಂತರ ನಾನು ಡಿಗ್ರಿಗೆ ಬಂದಾಗ ಅನಿಸ್ತಿತ್ತು, ನಾನು ಯಾಕೆ ಕಾಮರ್ಸ್ ಮಾಡ್ತಾಯಿದ್ದೀನಿ, ನನಗೆ ನನ್ನ ಫ್ಯೂಚರ್ ಏನು, ನಾನು ಕಾಮರ್ಸ್ ಮಾಡಿಬಿಟ್ಟು ಏನು ಮಾಡಬೇಕು, ಈ ಥರದ ಗೊಂದಲಗಳಿತ್ತು. ನನಗೆ ಆಸಕ್ತಿ ಇರುವಂಥದ್ದು ಸಿವಿಲ್ ಸರ್ವಿಸ್ಗೆ ಹೋಗಬೇಕು ಅಂತ, ಒಂದಿಷ್ಟು ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ಬರೀಬೇಕು ಅಂತ. ನಾನೇನು ಮಾಡಿದೆ, ಇನ್ನೂ ಆ ತಪ್ಪು ಮಾಡಬಾರ್ದು ಅಂತ ನಾನು 2nd ಇಯರ್ ಹೊತ್ತಿಗೆ ನಾನು BCom ಓದ್ತಾ ನಾನು ಆರ್ಟ್ಸ್ ಸಬ್ಜೆಕ್ಟನ್ನು ಓದ್ತಾ ಇದ್ದೆ. ಎಕ್ಸ್ಟ್ರಾವಾಗಿ ಬೇರೆ ಲೈಬ್ರರಿ ಇತ್ತು ನಮ್ಮ ಕಾಲೇಜಲ್ಲಿ, ಅಲ್ಲಿ ನಾನು ಓದ್ತಾ ಇದ್ದೆ. ಆನಂತರ ನಾನು ನನ್ನ PG ಅನ್ನು MCom ಮಾಡಿಲ್ಲ, MA ಇನ್ ಎಕನಾಮಿಕ್ಸಲ್ಲಿ ನಾನು ಮುಂದುವರಿಸಿದೆ. ಹಾಗಾಗಿ ನಾನು ಈ ತಪ್ಪು, ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇದೇ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದರೆ ಕಡಿಮೆ ಮಾರ್ಕ್ ಇರುವಂಥವ್ರು ಒಂದಿಷ್ಟು ಜನ ಆರ್ಟ್ಸ್ಗೆ ಹೋಗ್ತಾರೆ, ಒಂದು ಮಿಡ್ಲ್ ರೇಂಜಲ್ಲಿರೋರೆಲ್ಲ ಕಾಮರ್ಸ್ಗೆ ಹೋಗ್ತಾರೆ, ಒಂದು ಸ್ವಲ್ಪ ಡಿಸ್ಟಿಂಕ್ಷನ್ ಬಂದವರೆಲ್ಲ ಸೈನ್ಸ್ಗೆ ಹೋಗ್ತಾರೆ. ಆದರೆ ಅವರಿಗೆ ಡಿಗ್ರಿ ಮುಗಿಯೋ ಹೊತ್ತಿಗೆ ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಸರ್ ನನಗೊಂದು ಉದ್ಯೋಗ ಮಾಡಿಕೊಡಿ, ನಾನು ಕಾಮರ್ಸ್ ಮಾಡಿದ್ದೀನಿ, ನಾನು ಸೈನ್ಸ್ ಮಾಡಿದ್ದೀನಿ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಸಮಸ್ಯೆ ಮಾಹಿತಿಯ ಕೊರತೆಯಿಂದಾಗಿ ಯಾರೋ ಒಬ್ಬ ಫ್ರೆಂಡ್ಸ್ ಹೋಗಿರ್ತಾನೆ, ಯಾರೋ ಒಬ್ಬ ಪೇರೆಂಟ್ ಹೇಳಿರ್ತಾರೆ, ಪಕ್ಕದ ಮನವನು ಇರ್ತಾನೆ, ಅದಕ್ಕೆ ನಾನು ಕಾಮರ್ಸ್ ಮಾಡಬೇಕು, ನಾನು ಸೈನ್ಸ್ ಮಾಡಬೇಕು ಅಂತ ಹೋಗಿರ್ತಾರೆ. ಕರೆಕ್ಟಾಗಿ ಗೋಲ್ ಇಲ್ಲದೆ ಇರೋದ್ರಿಂದ ಅವರಿಗೆ
ಕೊನೆಗೆ ಡಿಗ್ರಿ ಮುಗಿಯೋ ಹೊತ್ತಿಗೆ ಸಮಸ್ಯೆ ಆಗುತ್ತೆ. ಅವಾಗ ಬಂದ್ಬಿಟ್ಟು ಏನ್ ಏನು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ತಾರೆ. ಓಕೆ ಸರ್, ಅದೇ ರೀತಿ ನೀವು ಒಂದು 13 ಕಡೆಗಳಲ್ಲಿ ಉದ್ಯೋಗ ಮೇಳವನ್ನು ಕೂಡ ಆಯೋಜನೆ ಮಾಡಿದ್ರಿ. ಯಾವುದೇ ಒಂದು ಪ್ರೋಗ್ರಾಮ್ ಅಥವಾ ಒಂದು ಇದು ಮಾಡಬೇಕಾದ್ರೆ ಅದಕ್ಕೆ ತುಂಬ ಶ್ರಮ ಇರ್ತದೆ, ಓಡಾಡಬೇಕಾಗ್ತದೆ, ಅಥವಾ ತುಂಬ ಜನರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಟೈಮ್ ಬೇಕು, ಎಲ್ಲ ಬೇಕು. ಸೊ ಈ ಶ್ರಮ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಕಷ್ಟ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಾಲೇಜುಗಳು ಬಹಳ ಸಪೋರ್ಟಿವ್ ಆಗಿದೆ. ಡಿಗ್ರಿ ಕಾಲೇಜ್ ಆಗಿರಲಿ ಅಥವಾ ಗೌರ್ಮೆಂಟ್ ಕಾಲೇಜ್ ಆಗಿರಲಿ ಅಥವಾ ಪ್ರೈವೇಟ್ ಕಾಲೇಜಸ್ ಆಗಿರಲಿ ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ. ನಾವೇನೇ ಪ್ರೋಗ್ರಾಮ್ ಮಾಡಬೇಕಿದ್ರೂ ಕೂಡ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾಯಿದೆ. ನಾವು 13 ಡಿಗ್ರಿ ಕಾಲೇಜಲ್ಲಿ ಉದ್ಯೋಗ ಮೇಳವನ್ನು ಆರಂಭ ಮಾಡಿದ್ವಿ. ಅದು ಸುಲಭದ ಮಾತಲ್ಲ, ಯಾಕಂದರೆ ನಮಗೆ ಕಂಪನಿಗಳನ್ನು ಸೆಟ್ ಮಾಡೋದೇ ದೊಡ್ಡ ಕಷ್ಟ. ನಮ್ಮ ಭಾಗದವರು ನಾವು ಒಪಿನಿಯನ್ ಕಲೆಕ್ಟ್ ಮಾಡಿದಾಗ ಯಾರು ಕೂಡ ಬೆಂಗಳೂರು ಆ ಕಡೆ ಯಾರು ಕೂಡ ಉದ್ಯೋಗ ಮಾಡಲಿಕ್ಕೆ ತಯಾರಿಲ್ಲ. ನಮಗೆ ಮಂಗಳೂರಿನಲ್ಲೇ ಕೆಲಸ ಬೇಕು, ಊರಲ್ಲೇ ಬೇಕು, ನಮಗೆ ಬೆಳ್ತಂಗಡಿ ಆದರೆ ಬೆಳ್ತಂಗಡಿಯಲ್ಲೇ ಕೆಲಸ ಬೇಕು. ಈ ಥರ ಸಮಸ್ಯೆ ಬಂದಾಗ ನಮಗೆ ಏನನ್ನಿಸ್ತದೆ ಅಂದರೆ, ಈಗ ಬೆಳ್ತಂಗಡಿ ಅಥವಾ ಕೆಲವೊಂದು ಭಾಗಕ್ಕೆ ನೋಡಿದರೆ ಕಂಪನಿಗಳು, ಇಂಡಸ್ಟ್ರಿಗಳು ಸ್ವಲ್ಪ ಕಡಿಮೆ ಇದೆ. ಈಗ ನಾವೇನು ಮಾಡಿದ್ವಿ, ಒಂದಿಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಕೂಡ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು, ನೋಡಿ ನೀವು ನಿಮ್ಮ ಫ್ಯೂಚರನ್ನು ಬಿಲ್ಡ್ ಮಾಡಬೇಕಾದ್ರೆ ಚೆನ್ನಾಗಿ ಕಂಪನಿಯನ್ನು ಸ್ವಲ್ಪ ದೂರ ಹೋಗ್ಬೇಕಾ ಅನಿವಾರ್ಯತೆ ಕೂಡ ಇದೆ ಅಂತ ಒಂದಿಷ್ಟು ಬೇರೆಯವರನ್ನ ಕರೆಸಿ ಟ್ರೈನಿಂಗ್ ಮಾಡಿಸಿ, ಒಂದಿಷ್ಟು ಬೆಂಗಳೂರು ಕಂಪನಿಗಳು, ಒಂದಿಷ್ಟು ಮಂಗಳೂರು ಕಂಪನಿಗಳು, ಒಂದು 20-25 ಕಂಪನಿಗಳು ಬಂದಿದ್ವು ಬೇರೆ ಬೇರೆ ಇದಕ್ಕೆ. ಅದ್ರಲ್ಲಿ ಆಲ್ಮೋಸ್ಟ್ ಜನ ಸೆಲೆಕ್ಟ್ ಆಗಿ ಈಗಲೂ ವರ್ಕ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಅದರಿಂದ ತುಂಬಾ ಶ್ರಮ ಇರುತ್ತೆ. ನಮ್ದೊಂದು 3-4 ಜನ ಟೀಮ್ ಇದ್ರು. ಆ ಟೀಮಲ್ಲಿ ಒಬ್ಬರು ಸ್ಟೂಡೆಂಟ್ಸನ್ನು ಯಾವ ಥರ ರೀಚ್ ಆಗ್ಬೋದು ಈ ಪ್ಲೇಸ್ಮೆಂಟಿಗೆ, ಜೊತೆಗೆ ಒಬ್ಬರು ಕಂಪನಿಯ ಯಾರು ಇದಿದ್ದಾರೆ ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾರೆ, ಅವರನ್ನು ಒಂದು ಸಲ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಒಂದು ಫಸ್ಟಿಗೆ ಮಾಡುವಾಗ ನಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು. ಸೆಕೆಂಡ್ ರೌಂಡ್ ಮಾಡುವಾಗ ಅದೇನು ಕಷ್ಟ ಅನ್ನಿಸ್ಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳ ಪರಿಚಯ ಆಗಿತ್ತು. ನಾವು ಈಸಿಯಾಗಿ ಒಂದು ಮೆಸೇಜ್ ಹಾಕ್ಬಿಟ್ರೆ ಅವರು ಕೂಡ ಬಂದ್ಬಿಡ್ತಿದ್ರು. ಆದರೆ ಸಮಯವನ್ನ ಸೆಟ್ ಮಾಡಬೇಕು, ಎಲ್ಲರನ್ನ ಒಂದೇ ದಿವಸ ಒಟ್ಟುಗೂಡಿಸಬೇಕು, ಇದಕ್ಕೆಲ್ಲ ತುಂಬಾ ಟೀಮ್ ವರ್ಕ್ ಬೇಕಾಗ್ತದೆ. ಸೊ ನೀವು ಈಗಲೇ ಹೇಳಿದಾಗೆ ಟೀಮ್ ನನ್ನ ಜೊತೆ ಇದ್ರು ಅಂತ. ಸೊ ನಿಮ್ಮ ಈ ತಂಡದಲ್ಲಿ ಎಷ್ಟು ಜನ ಇದ್ದೀರಾ, ಅಥವಾ ಎಷ್ಟು ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಈ ಒಂದು ಕೆಲಸಕ್ಕೆ ಅಂತ? ಮುಖ್ಯವಾಗಿ ನಮಗೆ ಕಾಲೇಜಿನವರು ತುಂಬ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ಕಾಲೇಜಿನಲ್ಲೇ ನಾವು ಆರ್ಗನೈಸ್ ಮಾಡೋದ್ರಿಂದ ಅವರು ಒಂದಿಷ್ಟು ಪ್ಲೇಸ್ಮೆಂಟ್ ಆಫೀಸರು, ಪ್ರಿನ್ಸಿಪಾಲ್ ಒಂದು ಸಪೋರ್ಟ್ ಮಾಡಿದರು. ಮತ್ತು ನಮ್ಮೊಂದು 4-5 ಜನ ನಮ್ಮದು ಟೀಮ್ ಇದೆ. ಒಂದು ಶಿವಕುಮಾರ್ ಅಂತ ಒಬ್ಬರಿದ್ರು, ಲೀಡಿಯಾ ಅಂತ ಒಬ್ಬರಿದ್ರು. ಅವರು ತುಂಬ ಇನ್ವಾಲ್ವ್ಮೆಂಟ್ ಆಗಿ ನಾವೊಂದು ಮೀಟಿಂಗ್ ಮಾಡ್ತಿದ್ವಿ, ಪ್ಲ್ಯಾನ್ ಮಾಡ್ತಿದ್ವಿ, ಫಾಲೋಅಪ್ ಮಾಡ್ತಿದ್ವಿ. ಒಂದೊಂದು ಸಲ ನಾವು ಕಂಪನಿಗೆ ಹೋಗಿ ವಿಸಿಟ್ ಮಾಡಿದ್ದು ಕೂಡ ಬನ್ನಿ ಅಂತ, ಯಾಕಂದರೆ ಇದನ್ನು ನಮಗಿಂದ ಯಾವುದೇ ರೀತಿಯ ಲಾಭ ಇಲ್ಲ, ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳೊಂದು ಏನಾದರೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾವೊಂದು ಸ್ವಲ್ಪ ಕಷ್ಟಪಟ್ಟು ಮಾಡಿದ್ವಿ, ಅದು ಚೆನ್ನಾಗಿ ಆಯ್ತು. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತೇಳಿ ಒಬ್ಬನಿಂದ ಸಾಧ್ಯ ಇಲ್ಲ, ಅದಕ್ಕೆ ಹೆಲ್ಪ್ ಬೇಕೇ ಆಗ್ತದೆ. ನಮ್ಮ ಟೀಮ್ ನಮ್ಮ ಜೊತೆ ಇದ್ರೆ ಅದು ಯಾವ ಕೆಲಸ ಕೂಡ ಮಾಡ್ಬೋದು ಅಂತ ಒಳ್ಳೆ ಟೀಮ್ ನಿಮ್ ಜೊತೆ ಇದೆ ಅಂತ. ಹೌದು, ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿ ನಾವು ಕೆಲಸ ಮಾಡ್ತಿದ್ವಿ. ಅದೇನು ನೀವು ದೊಡ್ಡವರು ಚಿಕ್ಕವರು ಈ ಥರದ್ದೇನಿಲ್ಲ, ಯಾವ ಕೆಲಸವನ್ನು ಬೇಕಿದ್ರೆ ಯಾರು ಕೂಡ ಹಂಚ್ಕೊಂಡು ನಾವು ಅದನ್ನು ಮಾಡ್ತಿದ್ವಿ. ಮತ್ತೆ ನಮಗೊಂದು ಪ್ರೋಗ್ರಾಮ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ, ಹಾಗಾಗಿ ಆರ್ಗನೈಸ್ ಮಾಡೋದ್ರಲ್ಲಿ ಯಾವುದೇ ಕಷ್ಟ ಇಲ್ಲ. ಈಸಿಯಾಗಿ ಈಗ ನಾಳೆ ಒಂದು ನಾಡೊಂದು 2 days ಬ್ಯಾಕ್ ನೀವು ಜಾಬ್ ಫೇರ್ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಡಿ ಇದ್ದೀವಿ. ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಇದೆ. ನಮ್ಮ ಹತ್ರ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಭ್ಯಾಸ ಆಗಿಬಿಟ್ಟಿದೆ, ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಈಗ ಭಯ ಆಗಲ್ಲ, ಒಂಥರ ಮಾಡಬಹುದು. ಓಕೆ ಸರ್, ಅದೇ ರೀತಿ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯದ ದೆಹಲಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ನೀವು ಯೂತ್ ಚಾಂಪಿಯನ್ ಆಗಿ ಭಾಗವಹಿಸಿರುವಂಥದ್ದು, ಇದರ ಬಗ್ಗೆ? ಕಳೆದ ವರ್ಷ ನವೆಂಬರ್ 1ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದು ಕಾರ್ಯಕ್ರಮ ಇತ್ತು, ಮೇರಾ ಮೇಟಿ ಮೇರಾ ದೇಶ್ ಅಂತ. ಅದಕ್ಕೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯೂತ್ ಚಾಂಪಿಯನ್ ಆಗಿ ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಕೂಡ ಬೇರೆ ಬೇರೆ ಸ್ಟೇಟಿನ ಬೇರೆ ಬೇರೆ ಯೂತ್. ಯಾವ ರೀತಿ ಪಾರ್ಟಿಸಿಪೇಟ್ ಅಲ್ಲಿ ಏನು ಮಾಡ್ಲಿಕ್ಕೆ? ಅಲ್ಲಿ ಏನಂದರೆ ಅದು ಕಾನ್ಸೆಪ್ಟ್ ಏನಂದರೆ ನನ್ನ ಮಣ್ಣು ನನ್ನ ದೇಶ ಅಂತ. ಇಡೀ ಇಂಡಿಯಾದಲ್ಲಿರುವ ಯಾವ ಜಿಲ್ಲೆಯ ಮಣ್ಣಿದೆ ಆ ಮಣ್ಣನ್ನು ಇಲ್ಲಿಂದ ನಾವು ತಗೊಂಡು ಹೋಗ್ಬಿಟ್ಟು ಒಂದೇ ಕಡೆ ಸ್ಟೋರ್ ಮಾಡಿ ಒಂದು ಸ್ಮಾರಕ ಥರ ಮಾಡಿದ್ದಾರೆ, ಅಲ್ಲಿ ಒಂದು ಪ್ರತಿಮೆ ಥರ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗಿದ್ದೆ, PM ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಿರುವಂತ ಹೋಗಿದ್ದೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ಇದ್ರು, ಅದು ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವೊಂದು 3-4 ದಿವಸ ಅಲ್ಲಿ ಇದ್ವಿ. 3-4 ದಿವಸ ಇದ್ದಾಗ ಎಲ್ಲ ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ಒಂದಿಷ್ಟು ಬೇರೆ ಬೇರೆ ಸ್ಟೇಟ್ನ ಯೂತ್ಸ್ ಇದ್ದರು, ಅವರ ಕಲ್ಚರು ನಮ್ಮ ಕಲ್ಚರು ಒಂದಿಷ್ಟು ಮಿಂಗಲ್ ಆಗಿಬಿಟ್ಟು. ಯಾಕಂದರೆ ನಮಗೆ ಮುಖ್ಯವಾಗಿ ಒಂದಿಷ್ಟು ಅನುಭವಗಳು ಬೇಕಾಗ್ತದೆ. ಈ ಥರ ಪರಿಚಯಗಳು, ಅನುಭವಗಳು
ಈ ಥರ ಎಲ್ಲ ಅವಕಾಶ ಸಿಕ್ಕಾಗ ನಮಗೊಂದಿಷ್ಟು ಪರಿಚಯ ಆಗುತ್ತೆ, ಅನುಭವ ಆಗುತ್ತೆ. ಈಗ ನಮ್ಮದು ಕರ್ನಾಟಕ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಅದೇ ನಾವು ನಾರ್ತ್ಗೆಲ್ಲ ಹೋದಾಗ UP, ಅಲ್ಲಿಯ ಜನರ ಒಂದು ಕಲ್ಚರು, ಅಲ್ಲಿಯ ಜನರ ಒಂದು ಭಾಷೆ, ಇದರಲ್ಲಿ ನಮಗೊಂದು ತಿಳ್ಕೊಳ್ಳುವಂತಹ ಅವಕಾಶ ಕೂಡ ಸಿಗ್ತದೆ. ಅಂದ್ರೆ ತುಂಬಾ ಜನರ ನಡುವೆ ನೀವೊಬ್ರು ಆಯ್ಕೆ ಆಗುವಂಥದ್ದು ತುಂಬಾ ಹೆಮ್ಮೆ ಅಂತ ಹೇಳಿ. ಸರ್, ಅದೇ ರೀತಿ ಕೇರಳ ಮತ್ತೆ ಕರ್ನಾಟಕದ ಕಾರ್ಯಕ್ರಮಗಳಿಗೆ ತೀರ್ಪುಗಾರರಾಗಿ ಕೂಡ ನೀವು ಹೋಗ್ತೀರಿ ಅನ್ನುವಂಥದ್ದು, ಇದರ ಅನುಭವ ಅಂದ್ರೆ ಯಾವ ರೀತಿ, ಯಾವ ಇದಕ್ಕೆ ತೀರ್ಪುಗಾರರಾಗಿ ಹೋಗ್ತೀರಿ? ನಮ್ಮ ಇಲ್ಲಿ ಒಂದಿಷ್ಟು ಪ್ರತಿಭಾ ಮೇಳಗಳಾಗ್ತದೆ ಮತ್ತು ಯುವಜನ ಮೇಳಗಳಾಗ್ತದೆ. ಜೊತೆಗೆ ಕೇರಳದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಾಗುತ್ತೆ, ಮಕ್ಕಳ ಕಾರ್ಯಕ್ರಮ, ಯೋಜನಾ ಕಾರ್ಯಕ್ರಮಗಳೆಲ್ಲ ಆಗುತ್ತೆ. ಈ ಯೋಜನಾ ಕಾರ್ಯಕ್ರಮಗಳಿಗೆ ನಾವಲ್ಲಿ ಭಾಷಣ ಸ್ಪರ್ಧೆ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಮತ್ತು ನೃತ್ಯಗಳಾಗಿರ್ಬೋದು, ಇದಕ್ಕೆಲ್ಲ ನಾವು ತೀರ್ಪುಗಾರರಾಗಿ ಹೋಗ್ತೀನಿ. ಆಲ್ಮೋಸ್ಟ್ ನಾನು ಕೇರಳದ ವಿಭಾಗ ಮಟ್ಟದ ಅವ್ರದ್ದು ಪ್ರತಿಭಾ ಕಾರಂಜಿ ಆಗುತ್ತೆ, ಅಲ್ಲಿ ಕೂಡ ನಾನು ತೀರ್ಪುಗಾರರಾಗಿ ಹೋಗಿದ್ದೇನೆ. ಕನ್ನಡ ಭಾಷಣ ಸ್ಪರ್ಧೆಗೆ ಅಲ್ಲಿ ಕೇರಳದಲ್ಲಿ ಕನ್ನಡ ಭಾಷಣ ಸ್ಪರ್ಧೆಯನ್ನು ಕೂಡ ಮಾಡ್ತಾರೆ, ಎಸ್ಪೆಷಲಿ ಕಾಸರಗೋಡು ಈ ಕಡೆ ಭಾಗದವರಿಗೆಲ್ಲ. ಯಾಕಂದರೆ ಅಲ್ಲಿ ನಮಗೆ ಸ್ಪೆಷಲ್ ಆಗಿ ಕರ್ನಾಟಕದಿಂದ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಕನ್ನಡ ಪ್ರಬಂಧ ಭಾಷಣ ಸ್ಪರ್ಧೆಗೆ ತೀರ್ಪುಗಾರರಾಗಿ. ಮತ್ತು ಕನ್ನಡದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಹೋಗ್ತೀವಿ, ಬೇರೆ ಬೇರೆ ಯೋಜನಾ ಮೇಳ, ಯೋಜನೋತ್ಸವ, ಈ ಕಾರ್ಯಕ್ರಮಗಳೆಲ್ಲ ತೀರ್ಪುಗಾರರಾಗಿ ಹೋಗ್ತೀವಿ. ಸರ್, ಅದೇ ರೀತಿ ಹಲವಾರು ಸಾಹಿತ್ಯ ಸಮ್ಮೇಳನಗಳು, ಕವಿಗೋಷ್ಠಿಗಳಲ್ಲಿ ಕೂಡ ಭಾಗವಹಿಸಿರುವಂಥದ್ದು, ನಿಮ್ಮ ಒಂದು ಉತ್ತಮ ಬರಹಗಾರರು ಕೂಡ ಆಗಿದ್ದೀರಾ ನೀವು. ನಿಮ್ಮ ಲೇಖನಗಳು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಸೊ ಈ ಇಂಟ್ರೆಸ್ಟ್ ಹೇಗೆ ಬಂತು? ಒಂದು ಬರಹಗಾರರಾಗಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು, ಅಥವಾ ಆ ಕಲೆ ನಿಮ್ಮಲ್ಲಿ ಹೇಗೆ ಬಂತು ಅಂತ? ನನಗೆ ಚಿಕ್ಕವನಿಂದಲೂ ಪತ್ರಿಕೆಯನ್ನು ಓದುವಂಥ ಹವ್ಯಾಸ ಜಾಸ್ತಿ. ನಾನು ಬೆಳಿಗ್ಗೆ ಚಹಾ ಕುಡಿಯೋದಕ್ಕಿಂತ ಮುಂಚೆ ಪತ್ರಿಕೆಯನ್ನು ಓದಲೇಬೇಕು, ಇಲ್ಲಾಂದ್ರೆ ಒಂದು ಒಂಥರ ಏನೋ ಮಿಸ್ಸಿಂಗ್ ಆಗ್ತಾ ಇತ್ತು. ನಾನು ಕೂಡ ಬೇರೆ ಬೇರೆ ಲೇಖನಗಳು ಬರ್ತಾ ಇರುವಾಗ ನಾನು ಕೂಡ ಒಂದು ಲೇಖನ ಬರಿಬೇಕು ಅಂತ ಪ್ರಯತ್ನ ಪಟ್ಟೆ. ಒಂದು ಪತ್ರಿಕೆಗೆ ನಾನು ಸರಿಸುಮಾರು ಈ ಸಲ ನನ್ನ ಪ್ರಕಟ ಆಗಲೇಬೇಕು ಅಂತ ಒಂದು 10 ಲೇಖನವನ್ನು ಬರೆದ್ಬಿಟ್ಟೆ. 10 ಲೇಖನಕ್ಕೂ ನನ್ನದು ಪ್ರಕಟವೇ ಆಗಲಿಲ್ಲ. ಆದರೂ ಇಲ್ಲ, ನಾನು ಟ್ರೈ ಮಾಡಬೇಕು, ಇನ್ನಷ್ಟು ನಂದು ಏನು ಮಿಸ್ಟೇಕ್ ಆಗ್ತಾಯಿದೆ, ಒಂದಿಷ್ಟು ಲೇಖನಗಳು ನಾನು ಬರೆದುಬಿಟ್ಟು ಯಾಕೆ ಅವ್ರು ರಿಜೆಕ್ಟ್ ಮಾಡಿದಾರೋ ಅದು ಬೇರೆ ವಿಷಯ, ಆದರೆ ನಂದು ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಾನು ನೋಡ್ತಾ ಇದ್ದೆ. ಕೊನೆಗೆ ಒಂದು ದಿವಸ ಅದು ಒಂದು ದಿವಸ ಪ್ರಕಟ ಆಯಿತು. ಇದು ತುಂಬ ನನಗೆ ಕಾಲೇಜ್ ಡೇ ಅಂದರೆ ನಾನು ಸೆಕೆಂಡ್ PUC ಅಲ್ಲಿ ಇರುವಾಗ ನಾನು ಅದು ಪ್ರಕಟ ಆಯಿತು. ಯಾಕಂದ್ರೆ ನನಗೆ ಪತ್ರಿಕೋದ್ಯಮದ ಮೇಲೆ ಆ ಏಜ್ ಅಲ್ಲಿ ಒಂದು ಲೇಖನ ಬರೆಯುವುದು ಅಂತ ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ. ಅದನ್ನ ರಿಜೆಕ್ಟ್ ಆಗಿದೆ ಅದು ಬೇರೆ, ಬಟ್ ಆ ಟೈಮಲ್ಲಿ ಒಂದು ಲೇಖನ ಬರೀಲಿಕ್ಕೆ ಇಂಟ್ರೆಸ್ಟ್ ಬರುವಂತದ್ದೇ ತುಂಬಾ ರೇರ್ ಅಂತ ಹೇಳ್ಬೋದು. ನಮಗೆ ಅದೊಂದು ಆಸಕ್ತಿ ಇತ್ತು ಬರೆಯುವಂಥದ್ದು. ನಾನು ಸುಮ್ಮನೆ ಮನೇಲಿದ್ದಾಗ, ಟೈಮ್ ಇದ್ದಾಗ ಏನೋ ಒಂದು ಪೇಪರಲ್ಲಿ ಬರಿತಾ ಇದ್ದೆ, ಸುಮ್ಮನೆ ಬರಿತಾ ಇದ್ದೆ. ಆನಂತರ ನಾನು ಏನು ಮಾಡಿದೆ, ಬೇರೆ ಬೇರೆ ಪತ್ರಿಕೆಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಗ್ರಿಗೆ ಬಂದಾಗ ಡಿಗ್ರಿಯಲ್ಲೂ ಕೂಡ ಬೇಕಾದಷ್ಟು ಅವಕಾಶ ಇತ್ತು, ಪತ್ರಿಕೋದ್ಯಮದ ತೊಡಗಿಸ್ಕೊಳ್ಳಿಕ್ಕೆ ಬೇಕಾದ ಅವಕಾಶ ಇತ್ತು. ನಾನು ಬೇರೆ ಬೇರೆ ಸಂಘಗಳಲ್ಲಿ ಕೂಡ ಕೆಲಸ ಮಾಡಿಬಿಟ್ಟು ಅಲ್ಲಿ ಕೂಡ ಇನ್ನಷ್ಟು ಜಾಸ್ತಿ ಬರೀಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ತು. ನಾನು ಡಿಗ್ರಿಯಲ್ಲಿರುವಾಗ ಭಾಳಷ್ಟು ಲೇಖನಗಳನ್ನು ಬರೆದಿದ್ದೀನಿ. ಆನಂತರ ನನ್ನದು ಡಿಗ್ರಿ ಆದ ನಂತರ ಕೂಡ ಕೆಲವೊಂದು ಸಲ ನಾನು ಫ್ರೀ ಇದ್ದಾಗ ಪತ್ರಿಕೆಗೆ ಬರಿತೀನಿ. ನಿಮಗೆ ಇಷ್ಟು ಒಂದು ನಾಲೆಜ್ ಬರಲಿಕ್ಕೂ ಕೂಡ ಅದು ಕಾರಣ ಆಗಿರ್ಬೋದು, ಓದುವಂಥದ್ದು ಬರೆಯುವಂಥದ್ದು ಅದು ಕಾರಣ. ಅದು ಹೌದು, ಖಂಡಿತ. ಯಾಕಂದರೆ ನಾವು ಎಷ್ಟು ಓದ್ತೀವೋ ಅಷ್ಟು ನಮ್ಮದು ನಾಲೆಜ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ನಮ್ಮದು ಪೇಷನ್ಸು ಅದು ಇದೆಲ್ಲ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿ ಈಗ ನಿಮ್ಮ ಈ ಎಲ್ಲ ಸಾಧನೆಗಳಿಗೆ ಹಲವಾರು ಸನ್ಮಾನಗಳು, ಗೌರವಗಳು, ಅವಾರ್ಡ್ಸ್ಗಳು ಸಿಕ್ಕಿರುವಂಥದ್ದು, ಅದು ಯಾವ ರೀತಿಯಾಗಿ ಸಿಕ್ಕಿದೆ? ಯಾವ್ಯಾವ ಸಂಸ್ಥೆಯಿಂದ ನಿಮ್ಗೆ ಅವಾರ್ಡ್ಸನ್ನು ಕೊಟ್ಟಿದ್ದಾರೆ ಅಥವಾ ಸನ್ಮಾನಗಳನ್ನು ಮಾಡಿ ಗೌರವಿಸಿದ್ದಾರೆ ಅನ್ನೋದು? ನನಗೆ ಅವಾರ್ಡ್ಸ್ ಅಲ್ಲೆಲ್ಲ ಅಷ್ಟೊಂದು ಆಸಕ್ತಿ ಇಲ್ಲ. ನಾವು ಆದ್ರೆ ಒಂದು ಮುಂದಿನ ಒಂದು ಯುವ ಪೀಳಿಗೆಗೆ ಅದೊಂದು ಸ್ಫೂರ್ತಿ ಆಗ್ತದೆ ಅನ್ನುವಂಥದ್ದು. ನಮ್ಮದು ಡಿಪಾರ್ಟ್ಮೆಂಟಲ್ಲಿ ಕೂಡ ಯುವ ಸಬಲೀಕರಣ ಕರ್ನಾಟಕ ಸರ್ಕಾರದಿಂದ ಬೆಸ್ಟ್ ಫೆಸಿಲಿಟೇಟರ್ ಆಗಿ ಅವಾರ್ಡ್ ಇದು ಮಾಡಿದರು. ನಾನು ಹೇಳ್ಬಿಟ್ಟು ನನಗೆ ಯಾವುದೇ ಅವಾರ್ಡ್ಸ್ ಬೇಡ ಅಂತ ಹೇಳಿದೆ. ಆದರೂ ಅವರು ಒತ್ತಾಯವಾಗಿ ಅವಾಗ ಈಗಿನ ಚೀಫ್ ಸೆಕ್ರೆಟರಿ ಡಾಕ್ಟರ್ ಶಾಲಿನಿ ರಜನೀಶ್ ಇದ್ದರು, ಅವರು ಇಲ್ಲ ತಗೊಳ್ಬೇಕು ಅಂತ ಅವರು ಇದು ಮಾಡಿದರು. ಅದನ್ನು ತಗೊಂಡು ಆನಂತರ ಇತ್ತೀಚೆಗೆ ನಮ್ಮದು ರಾಜ್ಯ ಯುವಜನ ಒಕ್ಕೂಟದವರು ಸ್ವಾಮಿ ವಿವೇಕಾನಂದ ಸದ್ಭಾವನ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಅಲ್ಲಿ ಕೂಡ ನಾನು ಹೇಳಿದೆ, ಇಲ್ಲ ಅವರು ಬಹಳ ಒತ್ತಾಯವಾಗಿಲ್ಲ ನೀವು ತಗೊಳ್ಳೇಬೇಕು ಅಂತ ಹೇಳಿದೆ. ಅದು ನಾನು ತಗೊಂಡ್ಬಿಟ್ಟೆ. ಒಂದಿಷ್ಟು ಆನಂತರ ನನಗೆ ಡಿಗ್ರಿಯಲ್ಲಿ ಇರಬೇಕಾದ್ರೆ ನನಗೆ ಇದು ಸಿಕ್ಕುವಂಥದ್ದು ಮಾಮ್ಸ್ ಇನ್ಸ್ಪೈರ್ ಅವಾರ್ಡ್, ನಮ್ಮದು ಮಂಗಳೂರಿನ ಪತ್ರಿಕೋದ್ಯಮ ವಿಭಾಗದಿಂದ ಕೊಟ್ಟಿರುವಂಥ ಅವಾರ್ಡ್. ಪ್ರತಿ ವರ್ಷ ಎಕ್ಸ್ಪೆಷಲಿ ಡಿಗ್ರಿ ಮತ್ತು PG ಅವರಿಗೆ ಮಾಮ್ಸ್ ಇನ್ಸ್ಪೈರ್ ಅವಾರ್ಡ್ ಅಂತ ಕೊಡ್ತಾರೆ ಮಂಗಳೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಿಂದ. ಅದು ನನಗೆ ಫೈನಲ್ ಇಯರ್ ಡಿಗ್ರಿ ಸಿಕ್ಕಿರುವಂಥದ್ದು. ಡಿಗ್ರಿನಲ್ಲಿ ಯಾರೆಲ್ಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದರು ಯಾರೆಲ್ಲ, ಅದಕ್ಕೋಸ್ಕರ ಆ ಒಂದು ಅವಾರ್ಡನ್ನು ಡಿಗ್ರಿಯಲ್ಲಿ
ಸಿಕ್ಕಿರುವಂಥದ್ದು. ಜೊತೆಗೆ ಸಾಧನಶ್ರೀ ಅವಾರ್ಡ್ ಅಂತದ್ದು ಕೂಡ ನನಗೆ ಡಿಗ್ರಿಯಲ್ಲೇ ಸಿಕ್ಕಿರುವಂಥದ್ದು. ಅದೆಲ್ಲ ಆವಾಗನೇ ನನಗೆ ಸಿಕ್ಕಿರುವಂಥದ್ದು. ಆನಂತರ ತುಂಬ ಅವಾರ್ಡ್ಸ್ಗಳು ಬಂತು, ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ, ಯಾವುದು ತಗೊಂಡಿಲ್ಲ, ಬೇಡ ಅಂತ ತಗೊಂಡಿಲ್ಲ. ಓಕೆ ಸರ್, ಅದೇ ರೀತಿ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರು ಎಷ್ಟು ಇಂಪಾರ್ಟೆಂಟೋ ಫ್ಯಾಮಿಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಪರ್ಸ್ನಲ್ ಲೈಫ್ ಮತ್ತು ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗೆ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಬೇಕು ಅನ್ನೋ ನಿಮ್ಮ ಫ್ಯಾಮಿಲಿ ಬಗ್ಗೆ ಅಥವಾ ನಿಮ್ಮ ಬಾಲ್ಯದ ಬಗ್ಗೆ ಅಥವಾ ನಿಮ್ಮೊಂದು ಎಜುಕೇಷನ್ ವೃತ್ತಿಯ ಬಗ್ಗೆ ಜನರಿಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ನಾನು ಬಾಲ್ಯದಿಂದಲೇ ಒಂದಿಷ್ಟು ಚಿಕ್ಕ ಪ್ರಾಯದಿಂದಲೇ ನಾವು ಒಂದಿಷ್ಟು ಬೇರೆ ಬೇರೆ ಕೆಲಸವನ್ನೆಲ್ಲ ಮಾಡಿಕೊಂಡು ನಾವೇ ಓದಿರುವಂಥದ್ದು. ಸ್ವಲ್ಪ ಬಡತನ ಇತ್ತು, ಚಿಕ್ಕ ಇರುವಾಗ ಬಹಳಷ್ಟು ಬಡತನ ಇತ್ತು, ಆದರೂ ಕೂಡ ನಾವೇ ಒಂದಿಷ್ಟು ಕೆಲಸ ಮಾಡಿ, ಆದರೆ ನಮ್ಮ ತಂದೆ ತಾಯಿ ಯಾವುದೂ ಕೂಡ ನಮಗೆ ಮಿಸ್ಗೈಡ್ ಮಾಡ್ತಿರ್ಲಿಲ್ಲ. ಅದು ಮಾಡಬೇಡ, ಇದು ಮಾಡಬೇಡ, ಯಾಕಂದರೆ ಅವರಿಗೊಂದು ನಂಬಿಕೆ ಇತ್ತು ನಮ್ಮ ಮೇಲೆ, ಇವರು ಏನು ಮಾಡಿದರೂ ಕೂಡ ಒಂದು ಕರೆಕ್ಟಾಗಿ ಮಾಡ್ತಾರೆ, ಒಳ್ಳೆ ಹೆಸರು ತರ್ತಾರೆ ಅಂತ. ತಾಯಿ ಕೂಡ ಅಷ್ಟೇ ನಮಗೆ, ಯಾಕಂದರೆ ನಾವು ಆಲ್ಮೋಸ್ಟ್ ಹೊರಗಡೆನೇ ಇದ್ದಂಥದ್ದು. ನಾವು ಯಾವುದೋ ಒಂದು ಯುವಕ ಮಂಡಲಕ್ಕೆ, ಯಾವುದೋ ಒಂದು ಕಾಲೇಜಿಗೆ, ಸಂಡೇ ಆದರೂ ಕೂಡ ನಾವು ಬೆಳಗಿನ ಸಂಜೆವರೆಗೆ ಯುವಕ ಮಂಡಲದಲ್ಲಿ ಇರುವಂಥ ಒಂದು ಟ್ರೈನಿಂಗ್ ಕೊಡ್ತಾ ಏನಾದರೂ ಒಂದು ಮೀಟಿಂಗ್ ಮಾಡ್ತಾ ಇರುವಂಥದ್ದು. ಆದರೂ ಕೂಡ ಮನೆಯಲ್ಲಿ ಯಾವುದೇ ಥರದ್ದು. ಮೂಲತಃ ಎಲ್ಲಿ ಅವ್ರ ಮನೆಯಲ್ಲಿ? ನನ್ನ ಮನೆ ಪುತ್ತೂರಿನ ಬಿರಾವ್ ಎಂಬಲ್ಲಿ ನಮ್ಮದು ಮನೆ ಇದೆ. ನನ್ನ ಮನೆಯಲ್ಲಿ ತಾಯಿ ನನಗೆ ಇತ್ತೀಚೆಗೆ 1 ವರ್ಷದ ಹಿಂದೆ ಮದುವೆ ಆಗಿರುವಂಥದ್ದು. 1 ವರ್ಷದ ಹಿಂದೆ ಮದುವೆ ಆಯಿತು. ಅವಳು ಕೂಡ ನನಗೆ ಬಹಳ ಸಪೋರ್ಟಿವ್ ಆಗಿದ್ದಾಳೆ. ಈ ಥರ ಮಾಡು ಗೈಡ್ ಮಾಡ್ತಾಳೆ, ಒಂದಿಷ್ಟು ಹೆಲ್ಪ್ ಮಾಡ್ತಾಳೆ. ನಮ್ಮ ಕೆಲಸ ಕೂಡ ಒಂದಿಷ್ಟು ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ದಲ್ಲಿ ಅವಳು ಕೂಡ ಮಾಡ್ತಾಳೆ. ಈ ಥರ ಏನಾದರೂ ಕೆಲಸಗಳಿದ್ದರೆ ಅವಳಿಗೆ ಕೂಡ ತುಂಬ ಖುಷಿ ಇದೆ, ಯಾಕಂದರೆ ಈ ಥರ ಎಲ್ಲ ಸಿಕ್ಕಿದವಾಗ ಅವಳಿಗೆ ಕೂಡ ಒಂಥರ ಖುಷಿ ಆಗುತ್ತೆ ಮತ್ತು ತುಂಬ ಸಪೋರ್ಟಿವ್ ಆಗಿ ಇದ್ದಾಳೆ. ಜೊತೆಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ನಿಂತು, ಇಲ್ಲ ಈಗ ಮಾಡು, ಪರವಾಗಿಲ್ಲ, ನಾವಿದ್ದೀನಿ, ನಾನೇನು ಮನೆ ಟೆನ್ಷನ್ಗಳನ್ನು ಕೊಡೋದಿಲ್ಲ, ಮನೆ ಟೆನ್ಷನ್ಗೆ ಏನು ಕೊಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾನೆ. ಸರ್, ವೃತ್ತಿಗೆ ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ಡಿಸ್ಟ್ರಿಕ್ಟ್ ಟ್ರೈನರ್ ಆಗಿದ್ದೀನಿ. ನಾನು ಕಾರ್ಯಕ್ರಮ ವ್ಯವಸ್ಥಾಪಕ ಡಿಸ್ಟಿಕ್ ಇದ್ದು. ಎಕ್ಸ್ಪೆಷಲಿ ನಾವು ಇಲ್ಲಿ ಏನು ಮಾಡ್ತಿದ್ವಿ ಅಂದರೆ ಒಂದಿಷ್ಟು ಜನರಿಗೆ ಮೆಂಟರಿಂಗ್ ಅಂತ ಪ್ರೋಗ್ರಾಮ್ ಮಾಡಿದ್ವಿ. ನಮ್ಮದು ಕಾಲೇಜ್ ಶಿಕ್ಷಣ ಇಲಾಖೆಯ ಪ್ರೇರಣಾ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ನಮ್ಮ ಜಿಲ್ಲೆಯಿಂದ ನಾವು 100 ಜನರಿಗೆ 100-150 ಜನರಿಗೆ ನಾವು ಅದು ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ನಾವು ಮೆಂಟರಿಂಗನ್ನು ಮಾಡ್ತೀವಿ. ಮೆಂಟರಿಂಗ್ ಅಂದರೆ ಒಬ್ಬ ಸ್ಟೂಡೆಂಟ್ಸಿಗೆ, ಈಗ ಅಮೆಝಾನ್ ಆಗಿರ್ಬೋದು, IBM ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿರುವಂಥವ್ರಿಗೆ, ಕೆಲಸ ಮಾಡ್ತಿರುವವರು, ನಮ್ಮ ಈ ಸ್ಟೂಡೆಂಟ್ಸ್ಗೆ ನಾವು ಅವರನ್ನು ಕನೆಕ್ಟ್ ಮಾಡಿಬಿಟ್ಟು ಈ ಸ್ಟೂಡೆಂಟ್ಸಲ್ಲಿ ಈಗ ಅವರು ಆಲ್ರೆಡಿ ಅಮೆಝಾನಲ್ಲಿ IBMಲ್ಲೆಲ್ಲ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಅವ್ರು ಯಾವ ಥರ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ, ನೀವು ಕೂಡ ಈ ಥರ ಉದ್ಯೋಗವನ್ನು ಪಡ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಇವರಿಗೆ ಆನ್ಲೈನಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಇದನ್ನು ನಾವು ಸರಿಸುಮಾರು ನಮ್ಮ ಜಿಲ್ಲೆಗೆ 100 ಮಕ್ಕಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ನಾವು ಇದನ್ನು ಒಂದು ಫಾಲೋಅಪ್ ಮಾಡ್ತಿರ್ತೀವಿ. ಸ್ಟೂಡೆಂಟ್ಸ್ಗೆ ಮಾತ್ರ, ಅದು ಡಿಗ್ರಿ ಸ್ಟೂಡೆಂಟ್ಸ್ ಅವ್ರಿಗೆ ಮಾತ್ರ, PUC ಅವರಿಗೆ ಬರಲ್ಲ. ಯಾರೆಲ್ಲ ಫೈನಲ್ ಇಯರಲ್ಲಿ ಇದ್ದಾರೆ ಅವರಿಗೋಸ್ಕರ ಈ ಕಾರ್ಯಕ್ರಮ. ಯಾಕಂದರೆ ಅವರು ಜಾಬಿಗೆ ಹೋಗಬೇಕಾದ್ರೆ ಇಂಥ ಒಂದು ಮೆಂಟರ್ಶಿಪ್ ಪಡೆದುಬಿಟ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮುಂದೊಂದು ದಿನ ಅವರು ಕೂಡ ಅಮೆಝಾನಲ್ಲಿ ಪ್ಲೇಸ್ ಆಗ್ಬೋದು, IBMಲ್ಲಿ ಆಗ್ಬೋದು, ಅಥವಾ ಬೇರೆ ಬೇರೆ ಕಂಪನಿಯಲ್ಲಿ. ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಜನ ಕಂಪನಿಯಲ್ಲಿ ವರ್ಕ್ ಮಾಡುವಂಥವರು ಅವರಿಗೊಂದು ಆಸಕ್ತಿ ಇದೆ, ಯಾಕಂದ್ರೆ ನಮಗೂ ಒಂದು ಟ್ಯಾಲೆಂಟ್ ಇದೆ. ಈ ಟ್ಯಾಲೆಂಟನ್ನು ಒಂದಿಷ್ಟು ಮಕ್ಕಳಿಗೆ ಶೇರ್ ಮಾಡಬೇಕು ಅಂತ ಅವರಿಗೊಂದು ಆಸೆ ಇದೆ. ಅದು ಏನು ಮಾಡ್ತೀವಿ, ಅದು ಕನೆಕ್ಟ್ ಮಾಡಿ ಕೊಡ್ತೀವಿ. ಈ ಮಕ್ಕಳನ್ನು ಮತ್ತು ಆ ಕಂಪನಿಯಲ್ಲಿ ಇರುವಂತಹ ಎಂಪ್ಲಾಯೀಸನ್ನು ನಾವು ಕನೆಕ್ಟ್ ಮಾಡಿ ಕೊಡ್ತೀವಿ. ತುಂಬ ಜನ ಪ್ಲೇಸ್ ಆಗಿದ್ದಾರೆ. ಅದು ಅಲ್ಲಿ ಕೂಡ ಅವ್ರೇನು ಮಾಡ್ತಾರೆ, ಚೆನ್ನಾಗಿದ್ದರೆ ಅವರೇ ರೆಫರ್ ಮಾಡ್ತಾರೆ ಅವರ ಕಂಪನಿಗೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿರೋ ಸ್ಯಾಲ್ರಿಯನ್ನು ಕೂಡ ಅವರು ಪಡಿತಾರೆ. ಸರ್, ಈಗ ನಿಮ್ಮ ಮುಂದಿನ ಗುರಿ ಅಥವಾ ಫ್ಯೂಚರ್ ಪ್ಲಾನ್, ಆಸೆಗಳು, ಈಗ ಆಲ್ರೆಡಿ ನಾವು ಒಂದು ದಕ್ಷಿಣ ಕನ್ನಡದವರು ಅಥವಾ ಕರ್ನಾಟಕದವರು ಹೆಮ್ಮೆ ಪಡುವಂಥ ಕೆಲಸನ ಮಾಡ್ತಾ ಇದ್ದೀರಾ, ಅದೇ ರೀತಿ ಮುಂದಿನ ನಿಮ್ಮ ಆಸೆ ಏನು? ನನಗೆ ಭಾಳಷ್ಟು ಕಂಪನಿಗಳು ಆಫರ್ ಮಾಡಿದರು, ಬೆಂಗಳೂರು ಈ ಥರ ಬೇರೆ ಬೇರೆ ಕಂಪನಿಗಳು ಆಫರ್ ಮಾಡಿದರು. ಆದರೆ ನಾನು ಒಂದೇನಂದರೆ ಊರು ಬಿಟ್ಟು ಹೋಗ್ಲಿಕ್ಕೆ ಒಂದಿಷ್ಟು ಕಷ್ಟ. ಯಾಕಂದರೆ ನಾನು ಎಸ್ಪೆಷಲಿ UPSC ಸ್ಟಡಿ ಮಾಡ್ತಾಯಿದ್ದೀನಿ, UPSCಗೋಸ್ಕರ ಓದ್ತಾ ಇದ್ದೀನಿ. ದಿನದಲ್ಲಿ 6-7 ಇಯರ್ಸು ನಮ್ಮದು ಗೋಲ್ ಏನಂದರೆ ನನಗೆ IAS ಆಫೀಸರ್ ಆಗಬೇಕು ಅಂತ ಗೋಲ್ ಇದೆ. ಅದಕ್ಕೋಸ್ಕರ ನಾನು ಲಾಸ್ಟ್ 3 ವರ್ಷದಿಂದ ಸ್ಟಡಿ ಮಾಡ್ತಿದ್ದೀನಿ. 2 ಅಟೆಂಪ್ಟ್ಸ್ ಆಯಿತು. ಈ ವರ್ಷ ನಂದು UPSC ಬರೆದಿದ್ದೆ ಸಿವಿಲ್ ಸರ್ವಿಸು, ಅದು 10 ಮಾರ್ಕಲ್ಲಿ ನಂದು ಹೋಯ್ತು ಈ ಸಲ. ಇನ್ನು ನೆಕ್ಸ್ಟ್ ಇಯರು ಅದಕ್ಕೋಸ್ಕರ ನನ್ನ ಗೋಲ್ ಇರೋದೇ UPSCದು ಸಿವಿಲ್ ಸರ್ವಿಸಲ್ಲಿ ಪಾಸ್ ಆಗಿಬಿಟ್ಟು IAS ಅಧಿಕಾರಿ ಆಗಬೇಕು ಅಂತ
ಒಂದು ಗೋಲ್ ಇದೆ. ಅದಕ್ಕೋಸ್ಕರ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. IAS ಅಧಿಕಾರಿಯಾಗಿ ನಾವು ನಿಮ್ಮನ್ನು ನೋಡುವಂತ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಹೌದು, ಖಂಡಿತ. ಸರ್, ಈಗ ಈ ನೆಕ್ಸ್ಟ್ ಬರುವಂತ ಯುವ ಪೀಳಿಗೆಗೆ ಈಗ ನಿಮ್ಗೆ ಜೀವನದಲ್ಲಿ ಇದೇ ಒಂದು ಗುರಿ ಅಂತ ಇದೆ, ಹೀಗೆ ಆಗ್ಬೇಕು, ಹೀಗೆ ಆಗಿರ್ಬೇಕು ಅಂತ ಒಂದು ಆಸೆಗಳಿವೆ. ಅದೇ ರೀತಿ ಒಂದು ಮುಂದಿನ ಒಂದು ಯುವ ಪೀಳಿಗೆ ಇರ್ಬೋದು, ಸ್ಟೂಡೆಂಟ್ಸ್ಗಳಿಗಿರ್ಬೋದು, ನೀವು ಏನು ಹೇಳ್ತೀರಿ, ಯುವ ಜನತೆಗೆ ಏನು ಹೇಳ್ತೀರಾ? ಮುಖ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಶಿಸ್ತನ್ನು ಪಾಲಿಸಬೇಕು. ಯಾವಾಗ ನಾವು ಶಿಸ್ತನ್ನು ಪಾಲಿಸ್ತೀವೋ ನಾವು ಆಟೋಮೆಟಿಕ್ಕಾಗಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಆಗುತ್ತೆ. ನಾವೊಂದು ಕರೆಕ್ಟಾಗಿ ಒಂದು ನಮ್ಮ ಜೀವನಕ್ಕೊಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು. ನಾನು ಏನು ಮಾಡಬೇಕು ಅಂತಿದ್ದೀನಿ, ಅದಕ್ಕೋಸ್ಕರ ಒಂದಿಷ್ಟು ಫೋಕಸ್ ಮಾಡಬೇಕು. ಜೊತೆಗೆ ಒಂದಿಷ್ಟು ನಾವು ಗೋಲ್ ಇಟ್ಕೊಂಡು, ಡ್ರೀಮ್ ಇಟ್ಕೊಂಡು ಅದರ ಬಗ್ಗೆ ನಾವು ಹೆಚ್ಚು ಕೆಲಸ ಮಾಡಬೇಕು. ಸುಮ್ಮನೆ ಅನಗತ್ಯವಾಗಿ ಕೆಲವೊಂದು ವಿಚಾರಗಳಿಗೆಲ್ಲ ತಲೆ ಹಾಕೋದು ಅಥವಾ ಒಂದಿಷ್ಟು ನಾವು ಎಂಜಾಯ್ಮೆಂಟ್ಗಳಾಗಿರ್ಬೋದು, ಇದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ಯಾಕಂದರೆ ನಾವು ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಇಲ್ಲಾಂದರೆ ಮುಂದೊಂದು ದಿನ ಅದರ ಪರಿಣಾಮ ನಾವು ಕಾಣಬೇಕಾಗುತ್ತೆ. ಯಾಕಂದರೆ ನಾವು ಈಗ ನೋಡ್ತೀವಿ, ಒಂದಿಷ್ಟು ಜನರು ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಸರ್, ನಮಗೆ ಇವಾಗ ಉದ್ಯೋಗ ಇಲ್ಲ, ನಾನು 6,000 10,000ಕ್ಕೆ ಕೆಲಸ ಮಾಡ್ತಿದ್ದೀನಿ ಸರ್, ಏನು ಮಾಡಬೇಕು ಒಂದೊಂದಿಷ್ಟು ಜನ ಬರ್ತಾರೆ. ನಾವು ಅದಕ್ಕೆ ನಾನು ಹೇಳ್ತಿರೋದು, ಯಾವ ಟೈಮಲ್ಲಿ ನಾವು ಏನು ಮಾಡಬೇಕು, ಕಾಲೇಜ್ ಟೈಮ್ ಹೋಗ್ತಿರ್ಬೇಕಾದ್ರೆ ಕಾಲೇಜಲ್ಲಿ ನಾವು ಏನು ಮಾಡಬೇಕು ಅದನ್ನೇ ಮಾಡಬೇಕು. ನಾವು ಏನು ನಮ್ಮ ಗೋಲ್ ಇದೆ, ಆ ಗೋಲ್ನ ಬಗ್ಗೆ ನಾವು ಹೆಚ್ಚು ಕೆಲಸ ಮಾಡಬೇಕು, ಸ್ವಲ್ಪ ಓದಬೇಕು. ಆಫ್ಟರ್ ನಾವು ಚೆನ್ನಾಗಿ ಉದ್ಯೋಗವನ್ನು ಪಡ್ಕೊಂಡ್ರೆ ನಾವು ಕೂಡ ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈಗಿನ ಯೂತ್ಸ್ಗೆ ಏನು ಹೇಳೋದಂತ ಹೇಳಿದರೆ, ನಾವು ಈಗಿನ ದಿನಗಳಲ್ಲಿ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಆ ಕಾಂಪಿಟೇಷನ್ಗೆ ಕೊಡಬೇಕಾದ್ರೆ ನಾವು ಕೂಡ ಒಂದು ಸಮರ್ಥರಾಗಲಿಕ್ಕೆ ಒಂದಿಷ್ಟು ಸ್ಕಿಲ್ಲನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ನಮ್ಮ ಕೆರಿಯರ್ನ ಬಗ್ಗೆ ಆಲೋಚನೆ ಮಾಡಬೇಕು. ಒಂದಿಷ್ಟು ಸೋಷಲ್ ಆಗಿ ಇರಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಯಾಕಂದರೆ ಈಗಿನ ದಿನಗಳಲ್ಲಿ ಮೊಬೈಲ್ಗಳು ಹೆಚ್ಚು ಅಡಿಕ್ಟ್ ಆಗೋದ್ರಿಂದ ಒಂದಿಷ್ಟು ಸ್ಪೋರ್ಟ್ಸ್ ಆಗಿರ್ಬೋದು, ಎಸ್ಪೆಷಲಿ ಕಬಡ್ಡಿ, ವಾಲಿಬಾಲು, ಇದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇಲ್ಲದೇ ಇರೋದ್ರಿಂದ ನಮಗೆ ಒಂದಿಷ್ಟು ಸಮಸ್ಯೆಗಳು ಕೂಡ ಎದುರಾಗ್ಬೋದು. ಜೊತೆಗೆ ನಾವೊಂದು ಕನೆಕ್ಟನ್ನು ಬೆಳೆಸ್ಕೊಳ್ಬೇಕು. ನಾವು ಬಾವಿಯೊಳಗಿರುವ ಕಪ್ಪೆ ಥರ ಇರಬಾರ್ದು. ಒಂದಿಷ್ಟು ಬೇರೆ ಬೇರೆ ಫ್ರೆಂಡ್ಸನ್ನು ಪಡ್ಕೊಳ್ಬೇಕು, ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಭಾಗವಹಿಸಬೇಕು. ಈ ಥರ ನಮಗೆ ಕನೆಕ್ಟ್ ಆದಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಗುತ್ತೆ ಅಂತ. ಯಾವಾಗ ನಮ್ಮ ನೆಟ್ವರ್ಕ್ ಬಿಲ್ಡ್ ಆಗುತ್ತೋ ಆವಾಗ ನಮಗೆ ಹೆಚ್ಚು ಆಪರ್ಚುನಿಟಿ ಸಿಗಲಿಕ್ಕೆ ಸಾಧ್ಯತೆಗಳಿದೆ. ಇದನ್ನೇ ನಾವು ವಿದ್ಯಾರ್ಥಿಗಳು ಹೇಳುವಂಥದ್ದು. ನಮ್ಮಲ್ಲಿ ಬೇಕಾದ ಸೋಷಿಯಲ್ ಮೀಡಿಯಾಗಳಿದೆ. ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಒಳ್ಳೆಯ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ನೀವು ಒಂದು ಕನೆಕ್ಟ್ ಆಗಿ ನೆಟ್ವರ್ಕ್ ಬಿಲ್ಡ್ ಮಾಡಿಕೊಳ್ಳಿ, ಒಂದಿಷ್ಟು ಸಂಘಟನೆ ತೊಡಗಿಸ್ಕೊಳ್ಳಿ, ಒಂದಿಷ್ಟು ಯಾವುದೋ ಒಂದು ಯುವಕ ಮಂಡಳ ಇದೆ, ಯುವತಿ ಮಂಡಳ ಇದೆ, ನಿಮ್ಮನ್ನು ತೊಡಗಿಸ್ಕೊಳ್ಳಿ, ನಿಮ್ಮ ಸ್ಕಿಲ್ಸನ್ನಲ್ಲಿ ತೋರಿಸ್ಕೊಳ್ಳಿ. ಆವಾಗ ನಿಮಗೆ ಏನಾಗೋದು, ಒಳ್ಳೊಳ್ಳೆ ಅವಕಾಶಗಳು ಬರಲಿಕ್ಕೆ ಅವಕಾಶಗಳಾಗುತ್ತೆ ಅಂತ. ನಾವು ಕೂಡ ಎಲ್ಲಿ ನಮಗೆ ಅವಕಾಶ ಸಿಗುತ್ತೆ, ಯಾಕಂದರೆ ನಾನು ಕೂಡ ಈ ಹಿಂದೆ ಡಿಗ್ರಿಯಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಮಾತಾಡ್ಲಿಕ್ಕಂದ್ರೆ ಮುಂದೆ ಹೋಗಿ ಮಾತಾಡ್ಬೇಕಂದ್ರೆ ತುಂಬ ಭಯ. ಒಂದು ಸಲ ಏನಾಯಿತು, ತುಳು ಅಕಾಡೆಮಿಯವರ ಒಂದು ಕಾರ್ಯಕ್ರಮ ಇತ್ತು. ತುಳು ಅಕಾಡೆಮಿಯ ಕಾರ್ಯಕ್ರಮ ದಿವಸ ಅವತ್ತು MP ಎಲ್ಲ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ನಾನು ಸೆಕೆಂಡ್ ಇಯರಲ್ಲಿ ಇದ್ದೆ. ಅವತ್ತು MC ಅವ ಕೈ ಕೊಟ್ಬಿಟ್ಟ. ಕಾರ್ಯಕ್ರಮದ MC ಮಾಡಬೇಕಾದ ಕೈ ಕೊಟ್ಬಿಟ್ಟ. ನಮ್ಮ ಸರ್ ಹೇಳಿದ್ರು, ಇಲ್ಲ ನೀನು MC ಮಾಡಬೇಕು. ಇಲ್ಲ ಸರ್, ನಾನು ಇದುವರೆಗೆ ನಾನು ಕ್ಲಾಸಲ್ಲೇ ಮಾತಾಡಿದವನಲ್ಲ, ನನಗೆ ಆಗೋದೇ ಇಲ್ಲ ಅಂತ ನಾನು ಹೇಳಿಬಿಟ್ಟೆ. ಇಲ್ಲ ನಿನಗೆ ಆಗುತ್ತೆ ಅಂತ ನನ್ನನ್ನು ಪುಷ್ ಮಾಡಿ ಅವತ್ತು ದೂಡಿಬಿಟ್ರು. ಅವತ್ತು ನಾನು ಮೈಕೈ ಹಿಡಿದವನು ಇವತ್ತುವರೆಗೂ ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅಂತ. ಅವಾಗ ಎಲ್ಲಾದ್ರೂ ನಾನು ಹೋಗದೇ ಇರ್ತಿದ್ರೆ ನನಗೆ ಗೊತ್ತಿರಲಿಲ್ಲ ನಾನು ಚೆನ್ನಾಗಿ ಮಾತಾಡ್ತೇನೆ, ನಮ್ಮಲ್ಲಿರುವಂತ ಕಲೆ ನಮಗೆ ಗೊತ್ತಿರಲಿಲ್ಲ. ಇವಾಗ ನಮಗೆ ಸರಿಯಾಗಲಿ ತಪ್ಪಾಗಲಿ ನಾವು ಯಾವುದನ್ನು ಮಾಡ್ತೀವೋ ಅದು ನಮಗೆ ಮುಂದೊಂದು ದಿನ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತ. ಅದಕ್ಕೆ ನಾನು ಯುವಕರಲ್ಲಿ ಹೇಳುವಂಥ ಒಂದಿಷ್ಟು ಆಕ್ಟಿವ್ ಆಗಿರಿ. ಪ್ರತಿಯೊಂದು ತಪ್ಪಾಗುತ್ತೋ ಸರಿಯಾಗುತ್ತೋ, ನೆಗಾಡ್ತಾರೋ ತಮಾಷೆ ಮಾಡ್ತಾರೋ ಅದು ಬೇರೆ ವಿಷಯ. 1-2 ಸಲ ನಮ್ಗೆ ಕಷ್ಟ ಆಗ್ಬೋದು, ಮತ್ತೆ ಮುಂದೆ ನಿಮ್ಮನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಿಕ್ಕ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು ಮೊದಲು ನಾವು. ಹೌದು, ಖಂಡಿತ ಸರ್. ಇದೇ ರೀತಿ ನಿಮ್ಮ ಸಾಧನೆ ಮುಂದುವರಿಲಿ, ದೇಶವೇ ಹೆಮ್ಮೆ ಪಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ, ಅವಕಾಶಗಳು ಕೂಡ ನಿಮಗೆ ಸಿಗಲಿ ಅಂತ ಹೇಳ್ತಾ, ನಿಮ್ಮ ಎಲ್ಲ ಜೀವನದ ಗುರಿಗಳು ಆಸೆಗಳು ಈಡೇರಲಿ ಅಂತ ಆಶಿಸುತ್ತಾ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಜೈ ಹಿಂದ್ ಕಾರ್ಯಕ್ರಮ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
ಬೆಳಕಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985.